ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್ ಒಳಗಡೆ ಏನೋ ಕೆಲಸ ನಡೀತಾ ಇದೆ, ಏನಂತ ನೋಡ್ಕೊಂಡು ಬರೋಣ. ನಿಮಗೆ ಸಂಪೂರ್ಣವಾದ ಈ ಒಂದು ವ್ಲಾಗಲ್ಲಿ ಇವತ್ತಿನ ಡೇ ಹೇಗಿರ್ತದೆ ಅಂತ ನೋಡ್ಕೊಳ್ಳೋಣ. ಎಸ್ ಗೈಸ್, ಇಲ್ಲಿ ನೋಡಿ ಅಡ್ಯದೊಂದು ಎಂತ ಪಾತ್ರದಲ್ಲಿ ಏನೋ ಬೇಯ್ತಾ ಉಂಟು, ಏನಂತ ನೋಡೋಣ. ಎಸ್, ಇದು ಬಿಸಿ ಉಂಟು, ಅದಕ್ಕೆ ನಾನು ಇದನ್ನು ಯೂಸ್ ಮಾಡಿಕೊಂಡದ್ದು. ಇದು ಏನಂತ ಗೊತ್ತುಂಟ ಗೈಸ್? ಇದು ಹಲಸಿನ ಕಾಯಿಯದ್ದು ಉಪ್ಪಿನಲ್ಲಿ ಹಾಕಿಟ್ಟಂಥದ್ದು, ಕಳೆದ ವರ್ಷದ್ದು. ಅದನ್ನು ಇವಾಗ ಹಪ್ಪಳ ಮಾಡೋಣ ಅಂತ ಇವಾಗ ಬೇಯಲಿಕ್ಕೆ ಇಟ್ಟಿದ್ದಾರೆ ಗೈಸ್. ಇನ್ನು ಅದನ್ನು ಕಡ್ದು ಮತ್ತು ಅದಕ್ಕೆ ಸ್ವಲ್ಪ ಬೇವು ಸೊಪ್ಪು ಮತ್ತು ಜೀರಿಗೆಲ್ಲ ಹಾಕಿ ಹಪ್ಪಳ ಮಾಡೋದಂತ ಹೇಳಿ ಇವಾಗ ಬೇಯಲಿಕ್ಕೆ ಇಟ್ಟಿದ್ದಾರೆ ಗೈಸ್. ಇಲ್ಲಿ ಇವಾಗ ಹಪ್ಪಳ ಮಾಡಲಿಕ್ಕೆ ಉಂಡೆ ಮಾಡಿಟ್ಟಿದ್ದಾರೆ. ನೋಡುವ ಯಾವ ರೀತಿ ಮಾಡ್ತಾರೆ ಅಂತ. ಗೈಸ್, ಇವಾಗ ಹಪ್ಪಳ ಎಲ್ಲ ಒಣಗ್ಲಿಕ್ಕೆ ಇಟ್ಟಿದ್ದೇವೆ ನಾವು. ಬಿಸಿಲು ಕೂಡ ಜೋರುಂಟು. ಇವಾಗ ಒಂದು ಬಿಸಿಲು ಅಂದರೆ ಸಂಜೆ ತನಕ ಇಟ್ಟರೆ ಎಲ್ಲ ಡ್ರೈ ಆಗ್ತದೆ, ಹಾಗೆ ಇಟ್ಟಿರುವಂಥದ್ದಿಲ್ಲಿ. ಮತ್ತು ಫುಲ್ಲು ಚಾಪೆ ಮಾಡಲಿಕ್ಕೆ ಹೋಗಲಿಲ್ಲ ಗೈಸ್. ಇದು ನಾವು ಜಸ್ಟ್ ಸ್ಯಾಂಪಲ್ಗೆ ನೋಡಲಿಕ್ಕೆ ಮಾತ್ರ ಇಷ್ಟು ಮಾಡಿದ್ದು, ಹೇಗಾಗ್ತದಂತ ನೋಡಲಿಕ್ಕೆ. ಹಾಗೆ ಗೈಸ್, ಮತ್ತು ನಮಗೆ ಇವಾಗ 2 ಮಾವು ಸಿಕ್ಕಿದ್ದು. ಇದನ್ನು ಚೆಂದ ತೊಳೆದು ತಂದದ್ದು, ಹಣ್ಣು ಮಾವು. ಗೈಸ್, ಬೆಳಿಗ್ಗೆ ಹಾಕಿಂಟಂತಹ ಹಪ್ಪಳ ಈಗ ತೆಗಿತಿದ್ದೇವೆ ನಾವು. ನೋಡಿ ಯಾವ ರೀತಿ ಆಗಿದೆ ಅಂತ. ಸ್ವಲ್ಪ ಡ್ರೈ ಆಗಿದೆ ಬಿಸಿಲಿಗೆ. ಇನ್ನು ಒಂದು ಬಿಸಿಲು ಬೇಕಿದ್ದಕ್ಕೆ ಡ್ರೈ ಆಗಲಿಕ್ಕೆ ಗೈಸ್. ಆಗ ಬೆಳಿಗ್ಗೆ ಹಾಕಿಟ್ಟಾಗ ದೊಡ್ಡದಿತ್ತು, ಇವಾಗ ಇದರ ಸೈಜ್ ಚಿಕ್ಕದಾಗಿದೆ ಒಣಗಿ. ಇನ್ನು ನಾಳೆ ಒಂದು ಬಿಸಿಲಿಗೆ ಹಾಕಿದರೆ ಮತ್ತೆ ನಮಗೆ ತುಂಬ ದಿವಸ ಇಡ್ಬೋದು. ಇಲ್ಲಿ ನನ್ನ ತಂಗಿ ಹೋಮ್ ವರ್ಕ್ ಮಾಡ್ತಿದ್ದಾಳೆ. ನಮಗೆಲ್ಲ ಅವಾಗ ಬೇಸಿಗೆ ರಜೆಯಲ್ಲಿ ಎಂತ ಇರಲಿಲ್ಲ ಬರೀಲಿಕ್ಕೆ. ನೋಡಿ ಇವಳ ಇಂಗ್ಲೀಷ್ ಅಕ್ಷರ ಚಂದ ಉಂಟಾ ಅಂತ ಕಮೆಂಟ್ ಹಾಕಿ ಆಯ್ತಾ ಗೈಸ್, ಹೇಗುಂಟಂತ ಹೇಳಿ. ನಾವೆಲ್ಲ ಇರುವಾಗ ನಮಗೆ ಮಧ್ಯಾವಧಿ ಮಿಡ್ ಟರ್ಮ್ ರಜೆಯಲ್ಲಿ ಮಾತ್ರ ಬರೀಲಿಕ್ಕಿದ್ದದ್ದು. ಇವರಿಗೆ ಬೇಸಿಗೆ ರಜೆಯಲ್ಲೂ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಗೈಸ್. ಜೊತೆಗೆ ಈ ಒಂದು ಪಾಠವನ್ನೇ ಬರಿಬೇಕಂತೆ. ದಿವಸಕ್ಕೆ ಒಂದೊಂದು ಪೇಜ್ ಬರೀಲಿಕ್ಕೆ. ಎಷ್ಟು ಪೇಜ್ ಆಗಿದೆ ಟೋಟಲ್? ನೋಡಿ ಬರೆದಿದ್ದಾಳೆ ಚಂದ ಮಾಡಿ. ಕೊಟ್ಟ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಾಳೆ. ಥ್ಯಾಂಕ್ ಯು. ವೆರಿ. ಇವಾಗ ನಾವು ಗದ್ದೆಗೆ ಬಂದ್ವಿ. ಯಾಕೆಂದರೆ ಮನೇಲಿ ಕೂತು ಬೋರ್ ಆಯಿತು ಗೈಸ್. ಅದಕ್ಕೆ ಇಬ್ಬರು ಇವೆಲ್ಲ ಅರ್ಧದಿಂದ ಹೋಮ್ ವರ್ಕ್ ಬಿಟ್ಟು ಬಂದದ್ದು ಗೈಸ್. ನೋಡಿ ನಿಷ್ಠೆಯಿಂದ ಮಾಡ್ತಾಳಂತ ಹೇಳಿದ್ದು ಸುಮ್ಮನೆ. ನೋಡಿ ಇವಾಗ ಬಂದಿರೋದು. ಒಂದು ಪೇಜ್ ಆದರೂ ಅದನ್ನು ಮುಗಿಸಿ ಬರಬೇಕಿತ್ತು ಅಲ್ಲ ಗೈಸ್. ಹಾಗೆ ಗೈಸ್, ಇವಾಗ ನಾವು ಮಾವಿನ ಮರದ ಹತ್ರ ಬಂದ್ವಿ. ನೋಡುವ ಮಾವಿನಕಾಯಿ ಸಿಗ್ತದೆ ಇಲ್ವಾ ಅಂತ ಗೈಸ್. ಇದು ಮಾವಿನ ಮರ ನೋಡಿ ಹೇಗೆ ಬೆಳೆದಿದೆ ಅಂತ. ಆ ಕಡೆ ಅದೇ ಇರುವಂತಹ ರೆಂಬೆಯನ್ನು ಕಟ್ ಮಾಡಿದ್ದಾರೆ. ಯಾಕೆಂದರೆ ಅಲ್ಲಿ ಗದ್ದೆ ಇತ್ತಲ್ಲ, ಅದಕ್ಕೆ ಮಳೆ ಬರುವ ಟೈಮಲ್ಲಿ ಅದರ ನೀರು ಅದಕ್ಕೆ ಗದ್ದೆಗೆ ಇಲ್ಲಿ ಬೀಳ್ತಾ ಇತ್ತು. ಅದಕ್ಕೆ ಇಲ್ಲಿ ಈ ಸೈಡಲ್ಲಿರುವಂತಹ ರೆಂಬೆಗಳನ್ನೆಲ್ಲ ಕಟ್ ಮಾಡಿದ್ದು. ಇಲ್ಲದಿದ್ದರೆ ಇಲ್ಲಿ ಕೂಡ ಆಗ್ತಿತ್ತು ಮಾವು ಗೈಸ್. ಇವಾಗ ಕಟ್ ಮಾಡಿ ಚಿಗುರು ಬಂದಿದೆ ಹಾಗೆ.
ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ಸಿಗೋಣ.